ಸರ್ವೇಭ್ಯೋ ನಮಸ್ತೆ, ಶುಭೋದಯ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ವಿಘ್ನ ನಿವಾರಕ ಮಹಾಗಣಪತಿ ಎಲ್ಲರಿಗೂ ಶುಭವನ್ನು ಮಾಡಲಿ. ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಚಾಸ್ತು ಗ್ರಹ ಕುರ್ವಂತು ಮಂಗಲಂ. ನಮ್ಮ ಟಿವಿಯನ್ನು ನೋಡ್ತಕ್ಕಂಥ ಎಲ್ಲ ವೀಕ್ಷಕರುಗಳು ಸಿದ್ಧವಾಗಿ ನಿತ್ಯ ಭವಿಷ್ಯದ ಈ ಒಂದು ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರಟ್ ಮಾಡ್ತಕ್ಕಂಥ ಶುಭಾಶಯಗಳು. ಎಂದಿನಂತೆ ಇವತ್ತು ಸಹಿತ ವೀಕ್ಷಕರೇ, ಚಂದ್ರನ ಅನ್ಯ ಗ್ರಹಗಳ ಸಂಚಾರ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿಯಾಗಿದೆ, ಜ್ಯೋತಿಷ್ಯಕರ್ತರು ಪಂಚಾಂಗಕರ್ತರು ಯಾವ ರೀತಿಯಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಶುಭ ಅಶುಭ ಫಲವನ್ನು ತಿಳಿಸಿದ್ದಾರೆ ಹೇಳ್ತಕ್ಕಂಥದ್ದನ್ನು ನೋಡುವಂಥ ಸಣ್ಣ ಪ್ರಯತ್ನವೇ ಈ ನಿತ್ಯ ಭವಿಷ್ಯದ ಕಾರ್ಯಕ್ರಮ. ಎಂದಿನಂತೆ ಮೊದಲು ಮಾಡುವಂಥದ್ದು ಪಂಚಾಂಗ ಶ್ರವಣ. ಬನ್ನಿ. ದಿನಾಂಕ 17/8/2025 ರವಿವಾರ. ವಾರ ಇಡೀ ಕೆಲಸದ ಜಂಜಾಟದಲ್ಲಿ ನಾವೆಲ್ಲ ಏನು ಹೇಳ್ತೇವೆ, ಯಂತ್ರೋಪಾದಿಯಾಗಿ ಅಲ್ವಾ, ವಾಹನ ಯಾವ ರೀತಿಯಾಗಿ ಓಡ್ತಾ ಇರುತ್ತೆ, ನಾವು ಸಹಿತವಾಗಿ ಅದರ ಜೊತೆಯಲ್ಲಿ ಆ ಒಂದು ಜೀವನದ ಉದ್ದೇಶವಾಗಿ ಸಂಪಾದನೆಗೋಸ್ಕರವಾಗಿ ವೃತ್ತಿಗೋಸ್ಕರವಾಗಿ ಉದ್ಯೋಗಕ್ಕಾಗಿ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ವಾಹನದಲ್ಲಿ ರೋಡಿನಲ್ಲಿ ಓಡಾಡ್ತಾ ಇರ್ತೇವೆ ಅಲ್ವಾ. ಭಾನುವಾರಗಳಂಥದ್ದು ರಜೆಯ ದಿನ. ಇವತ್ತು ಸ್ವಲ್ಪ ರೀತಿಯಾಗಿ ನಾವು ಮನೆಯಲ್ಲಿ ಕುಳಿತು ಸಂಸಾರಗಳ ಜೊತೆಯಲ್ಲಿ ಮಕ್ಕಳ ಜೊತೆಗಳಲ್ಲಿ ಹೊರಗೆ ಹೋಗ್ತಕ್ಕಂಥದ್ದು ಅಥವಾ ಖುಷಿಯಾಗಿ ಒಂದು ಹೊರಗೆ ಹೋಗಿ ಏನಾದರೂ ಒಂದು ತಿನಿಸನ್ನು ತಿನ್ನುವಂಥದ್ದು, ವಾರದಲ್ಲಿ ಕಷ್ಟಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಇವತ್ತಿನ ದಿವಸ ಪರಿಹಾರ ದಿನ ಆಳುವಂಥದ್ದು ಭಾನುವಾರ ಅಲ್ವಾ. ಆ ಸಂದರ್ಭದಲ್ಲಿ ಇವತ್ತಿನ ಒಂದು ಭಾನುವಾರ ದಿವಸ ಈ ಒಂದು ನಿತ್ಯ ಭವಿಷ್ಯದ ಕಾರ್ಯಕ್ರಮ ನೋಡುವಂಥ ಸಂದರ್ಭ ದಿನಾಂಕ 17/8/2025 ರವಿವಾರ. ಸ್ವಸ್ತಿ ಶ್ರೀ ಶಾಲಿವಾನಗತ ಶಕ 1947ನೇ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಚಾಂದ್ರಮಾಸ ಶ್ರಾವಣ ಸೌರಮಾಸ ಸಿಂಹ. ನಿನ್ನೆಯವರೆಗೆ ಏನಾಗಿತ್ತು, ತುಳುನಾಡಿನಲ್ಲಿ ಆಟಿ ಹೇಳುವಂಥದ್ದು ಇತ್ತು ಅಲ್ವಾ. ಇವತ್ತು ಆಟಿ ಕಳೆದು ಸೋಣ ಹೇಳುವಂಥದ್ದು. ಆಟಿ ಹೇಳುವಂಥದ್ದು ನಾವು ಶುಭ ಕಾರ್ಯಗಳಿಗೆ ವರ್ಜ್ಯ ಅಂತ ಹೇಳ್ತೇವೆ ತುಳುನಾಡಿನಲ್ಲಿ ಅಲ್ವಾ. ಅಶುಭ ಕಾರ್ಯಗಳಿರಲ್ಲ, ಬೇಕಾಗಿರುವಂಥದ್ದು ಶುಭ ಕಾರ್ಯಗಳಿಗೆ ಇವತ್ತಿನ ದಿವಸ ಈಗ ಸೋಣ ಹೇಳುವಂಥ ಪ್ರಾರಂಭವಾಗಿದೆ ಪ್ರಮುಖವಾಗಿ ಅಲ್ವಾ. ಅದಕ್ಕೋಸ್ಕರವಾಗಿಯೇ ಸೌರಮಾಸ ಸಿಂಹ, ಕೃಷ್ಣ ಪಕ್ಷ, ನವಮಿ ತಿಥಿ ಇವತ್ತಿನ ದಿವಸ. ಮಿತಿ ನಿತ್ಯ ನಕ್ಷತ್ರ ರೋಹಿಣಿ. ನೋಡಿ, ಪ್ರಮುಖವಾಗಿ ಆ ಶ್ರೀಕೃಷ್ಣ ಮಹಾತ್ಮನ ಒಂದು ಜನ್ಮ ನಕ್ಷತ್ರ ಆಳುವಂಥದ್ದು 15ನೇ ತಾರೀಕಿಗೆ ಮೊನ್ನೆ ಅಷ್ಟಮಿ ಹೇಳುವಂಥದ್ದು ಬಂದಿದೆ ಅಲ್ವಾ. ಇವತ್ತು ರೋಹಿಣಿ ನಕ್ಷತ್ರ ಹೇಳುವಂಥದ್ದು ಪ್ರಮುಖವಾಗಿ ಉಂಟು. ನಿತ್ಯ ನಕ್ಷತ್ರ ರೋಹಿಣಿ, ತೈತಿಲಕರಣ, ವ್ಯಾಘಾತ ಯೋಗ, ರಾಹುಕಾಲ ಹೇಳುವಂಥ ಸಂಚಾರಕ್ಕೆ ನೋಡುವಂಥದ್ದು. ನೋಡಿ, ಭಾನುವಾರ ದಿವಸ ನಿಮಗೆ ಬೆಳಗ್ಗೆ ಆ ರಾಹುಕಾಲ ಗುಳಿಕ ಕಾಲ ಹೇಳುವಂಥದ್ದು ಯಾವುದೇ ಇಲ್ಲ. ಬೆಳಗ್ಗೆ ನೀವು ಹೋಗಿ ಬರುವಂಥ ವಿಚಾರಗಳಿಲ್ಲ. ನಾವು ಪ್ರಯಾಣಕ್ಕೆ ಪ್ರಾರಂಭದಲ್ಲಿ ಮಾತ್ರ ಅದನ್ನು ನೋಡುವಂಥದ್ದು. ವಾಪಸ್ ನಾವು ಮನೆಗೆ ಬರುವಂಥ ಸಂದರ್ಭದಲ್ಲಿ ರಾಹುಕಾಲ ಗುಳಿಕ ಕಾಲ ನೋಡಿ ಬರುವಂಥದ್ದು ಯಾವುದೇ ಇಲ್ಲ. ಹೊರಡುವಂಥ ಸಂದರ್ಭಕ್ಕೆ ಮಾತ್ರ. ಇವತ್ತು ಸಾಯಂಕಾಲ 5 ಗಂಟೆ 2 ನಿಮಿಷದಿಂದ 6 ಗಂಟೆ 36 ನಿಮಿಷದವರೆಗೆ ರಾಹುಕಾಲ ಹೇಳುವಂಥದ್ದು ಇರುತ್ತೆ. ಗುಳಿಕ ಕಾಲ ಮಧ್ಯಾಹ್ನ 3ರ ನಂತರ 3 ಗಂಟೆ 29 ನಿಮಿಷದಿಂದ ಸಂಜೆ 5 ಗಂಟೆ 2 ನಿಮಿಷದವರೆಗೆ ಗುಳಿಕ ಕಾಲ ಹೇಳುವಂಥದ್ದು ಇರುತ್ತೆ. ಯಾವುದೇ ಇದ್ರೂ ಇವತ್ತು ಪ್ರಯಾಣ ಮಾಡುವಂಥದ್ದಿದ್ದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಅದನ್ನು ಪ್ರಾಶಸ್ತ್ಯ ಅಂತ ಹೇಳ್ಬೋದು. ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ಇನ್ನು ನಿತ್ಯ ಭವಿಷ್ಯದಲ್ಲಿ ನಾವು ನೋಡುವಂಥದ್ದು ಮೇಷರಾಶಿಯಿಂದ ಪ್ರಾರಂಭ ಮಾಡಿ ಮೀನ ಪರ್ಯಂತರವಾಗಿ ಯಾವ್ಯಾವರಿಗೆ ಶುಭ ಅಶುಭ ಫಲ ಇದೆ ಹೇಳುವಂಥದ್ದು ನೋಡುವಂಥ ಸಂದರ್ಭ. ಬನ್ನಿ. ಮೇಷರಾಶಿ. ಮೇಷದವರಿಗೆ 2ರಲ್ಲಿ ಚಂದ್ರ, ದ್ವಿತೀಯ ಸ್ಥಾನ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇವ ಚ ಹೇಳುವಂಥದ್ದುಂಟು. ದ್ವಾದಶದಲ್ಲಿ ಶನಿ ಮಹಾತ್ಮನ ನಿತ್ಯ ಹೇಳುವಂಥದ್ದೇ ಅದು. ಯಾಕೆಂತ ಕೇಳಿದ್ರೆ ಈ ಎಲ್ಲ ವರ್ಷಗಳು ಸಹಿತ ಇನ್ನೂ 2 ವರ್ಷಗಳ ಕಾಲ ಅವ್ಯಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಧನನಾಶ ಹೇಳುವಂಥದ್ದುಂಟು. ಉಳಿಕೆ ಮಾಡಿದ್ದನ್ನು ಗಳಿಕೆ ಮಾಡಿದ್ದನ್ನು ಫಸ್ಟ್ ಉಳಿಕೆ ಮಾಡುವಂಥದ್ದನ್ನು. 1,000 ರೂಪಾಯಿ ಸಂಪಾದನೆ, 500 ರೂಪಾಯಿ ಸಂಪಾದನೆ ಆಯಿತು, ಅವನು 300 ರೂಪಾಯಿನ ಖರ್ಚಾದರೂ 200 ರೂಪಾಯಿನ ನಾಳೆ ದಿವಸಕ್ಕೆ ಉದ್ದೇಶವಾಗಿ ಎತ್ತಿಡುವಂಥದ್ದನ್ನು ಈಗಿಂದನೇ ಮಾಡುವಂಥದ್ದನ್ನು ಪ್ರಮುಖವಾಗಿ ಮಾಡಿಕೊಳ್ಳಿ. ಮೇಷರಾಶಿಯವರಿಗೆ ಅಪವ್ಯಯಗಳಾಗುವಂಥದ್ದುಂಟು. 3ರಲ್ಲಿ ಗುರು ಶುಕ್ರರು
ಸ್ಥಾನನಾಶ, ಸಹೋದರ ಕಲಹ, ಭ್ರಾತೃಸ್ಥಾನ ಅನ್ನತಕ್ಕಂಥದ್ದುಂಟು, ಸಹೋದರತ್ವ ಅನ್ನುವಂಥದ್ದು, ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ ಸ್ವಲ್ಪ ರೀತಿಯಾಗಿ ಮಾತಿನಿಂದ ಬಂತು ಜಗಳ ಆಳುವಂಥದ್ದಿದೆ, ಜಾಗ್ರತೆ. ಇದರಲ್ಲಿ ರವಿಕೇತುಗಳುಂಟು, ಮನೋಭೀತಿ, ಬುದ್ಧಿನಾಶ, ಪೂರ್ವ ಪುಣ್ಯಸ್ಥಾನ ಅಂತುಂಟಲ್ವ, 5 ಹೇಳುವಂಥದ್ದು ಪಂಚಮ ಅನ್ನತಕ್ಕಂಥದ್ದು. 10ರಲ್ಲಿ ಮಾಂದಿ, ಕರ್ಮಸ್ಥಾನದಲ್ಲಿ ನೋಡಿ, ಜ್ಞಾನಂ ಕರ್ಮಂ ಸ್ಥಿತಿಂ ಚ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಮದೇ ದಶಮತತ್ಸುದಿ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅಚಾತುರ್ಯಗಳಿಂದಾಗಿ ಏನೋ ಒಂದು ಹೆಚ್ಚು ಕಡಿಮೆ ಮಾಡಿ ನಿಮ್ಮ ಮೇಲೆ ಆಪಾದನೆ ಒಂದು ಕೆಲಸವನ್ನು ಬಿಡುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗುಂಟು. ಉದ್ಯೋಗ ಹಾನಿ ಹೇಳುವಂಥದ್ದು, ಕಲಹ ಹೇಳುವಂಥದ್ದು. ಇವತ್ತಿನ ದಿವಸ ಈಶ್ವರ ಆರಾಧನೆಯನ್ನು ಮಾಡಿ 7ನೇ ಶನಿಯ ಪ್ರಭಾವವೂ ಉಂಟು, ಗುರುವಿನ ಬಲವೂ ಇಲ್ಲದಂಥ ಕಾರಣಕ್ಕಾಗಿ ಸರ್ವೇಶ್ವರ ಅಂತ ಒಂದು ಈಶ್ವರನ ಆರಾಧನೆಯನ್ನು, ರುದ್ರಾಭಿಷೇಕವನ್ನು ಮೇಷರಾಶಿಯವರು ಕೂಡಿ ಶುಭವಾಗಲಿ. 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ, ಮನ ಉಲ್ಲಾಸ ಅಂತ ಹೇಳಿದ್ದಾರೆ. ಶುಕ್ರನ ಮನೆಯಲ್ಲಿ ಚಂದ್ರ ಇದ್ದರೆ ಉಲ್ಲಾಸ ಹೇಳ್ತಕ್ಕಂಥದ್ದು. ಜನ್ಮರಾಶಿಯಲ್ಲಿ ಯಾರಿಗಿರ್ತಾರೆ ಅವರಿಗೆ ಮನೋಲ್ಲಾಸ ಹೇಳುವಂಥದ್ದು ಹೇಳ್ತಾರೆ. ಪ್ರಮುಖವಾಗಿ ಏನು ಅಂತ ಕೇಳಿದ್ರೆ, ವೃಷಭ ರಾಶಿ ರೋಹಿಣಿ ನಕ್ಷತ್ರ ಅಲ್ವಾ, ಶ್ರೀಕೃಷ್ಣನ ನಕ್ಷತ್ರ ಅಂತ ಹೇಳಿದೆ. ಯಾವತ್ತೂ ಸಹಿತವಾಗಿ ಸಂತೋಷಭರಿತವಾಗಿರುವಂಥ ನಕ್ಷತ್ರ. ಕೃಷ್ಣ ಯಾವತ್ತೂ ಸಹಿತವಾಗಿ ಸಂತೋಷದಲ್ಲೇ ಇರುವಂಥದ್ದು. ಕೃಷ್ಣ ದುಃಖದಲ್ಲಿರುವಂಥದ್ದನ್ನು ನೋಡಿದ್ದೇ ಇಲ್ಲ. ರಾಮ ದುಃಖದಲ್ಲಿರುವಂಥದ್ದನ್ನೆಲ್ಲ ನಾವು ನೋಡಿದ್ದೇವೆ. ಕೃಷ್ಣ ಯಾವತ್ತೂ ಹಸನ್ಮುಖಿಯಾಗಿ ಇರುವಂಥವು. ಲವ್ ಆಲ್ ಸರ್ವ್ ಆಲ್, ಎಲ್ಲರನ್ನೂ ಪ್ರೀತಿಸಿ ಹೇಳುವಂಥದ್ದು ಅಲ್ವಾ. ಪ್ರತಿಯೊಂದಕ್ಕೂ ಸಿತವಾಗಿ ಆ ಒಂದು ಖುಷಿಯಾಗಿ ಮುಖದಲ್ಲಿ ಆ ಒಂದು ರೋಹಿಣಿ ನಕ್ಷತ್ರ ಪೂರ್ಣವಾದಂಥ ಚಂದ್ರ ಆಳುವಂಥದ್ದಲ್ವ. ಆ ರೋಹಿಣಿ ನಕ್ಷತ್ರದ ಒಂದು ಪ್ರಭಾವವೇ ಆ ರೀತಿಯಾಗಿರುವಂಥದ್ದು. ಅಧಿಪತಿಯು ಚಂದ್ರ ಅಂತ ಕಾರಣದಿಂದಾಗಿ ಆ ವೃಷಭದವರಿಗೆ ಮನೋ ಉಲ್ಲಾಸ ಹೇಳುವಂಥದ್ದಿರುತ್ತಿದ್ದರೂ 10ರಲ್ಲಿ ರಾಹು ಇದ್ದಾನೆ, ಕರ್ಮಸ್ಥಾನದಲ್ಲಿ ನೋಡಿ, ಉದ್ಯೋಗ ಸ್ಥಾನದಲ್ಲಿ ಕಲಹ, 2ರಲ್ಲಿ ಗುರು ಶುಕ್ರರಿದ್ದಾರೆ, ತೊಂದರೆ ಇಲ್ಲ. 11ರಲ್ಲಿ ಶನಿ ಮಹಾತ್ಮನ, ಸಂಪತ್ತಿಗೆ ಕೊರತೆ ಇಲ್ಲ, ಸಂಪಾದನೆ ಮಾಡಿದ್ದಕ್ಕೆ ತೊಂದರೆ ಇಲ್ಲ, ಖರ್ಚು ಮಾಡುವಂಥದ್ದಕ್ಕೂ ವಿಚಾರದಲ್ಲಿ ಯಾವುದೂ ತೊಂದರೆ ಇಲ್ಲ, ಎಲ್ಲದೂ ಇದೆ. ಆದರೆ ಕರ್ಮಸ್ಥಾನದಲ್ಲಿ, ಉದ್ಯೋಗ ಸ್ಥಾನದಲ್ಲಿ ಆ ಭಾವಗಳಿಗೆ ಸ್ವಲ್ಪ ರೀತಿಯಾಗಿ ರಾಹುವಿನ ಸಂಪರ್ಕ ಇರುವಂಥ ಕಾರಣದಿಂದಾಗಿ ಏನಾಗುತ್ತೆ, ಗೊತ್ತಿಲ್ಲದೆ ನಮ್ಮ ವಿಚಾರದಲ್ಲಿ ಯಾರೋ ಅವ್ಯವಹಾರಗಳನ್ನು ನಮ್ಮ ಉದ್ಯೋಗ ಮಾಡುವಂಥ ಸ್ಥಳಗಳಲ್ಲಿ ಮಾಡಿ ಹೆಸರು ನಿಮಗೆ ಬರ್ಬೋದಂಥದ್ದು ಗೊತ್ತಿಲ್ಲದೆ ಆಗುತ್ತೆ. ಜ್ಞಾನಂ ಕರ್ಮ, ಜ್ಞಾನ ಅಂತಂದ್ರೆ ಹೌದಾ, ಅದಕ್ಕೂ ಗ್ರಹಣಕಾರಕ. ಕರ್ಮ ಮಾಡ್ತಕ್ಕಂಥ ಉದ್ಯೋಗ, ಪ್ರತಾಪ, ಪೌರುಷ, ಜೀವನ, ಭೂಷಣ, ವಸ್ತ್ರ ಇವೆಲ್ಲವೂ ದಶಮಾಸ್ತುತಿ ಹೇಳುವಂಥದ್ದು ಹೇಳಿದ್ದೇವೆ. ಅದಕ್ಕೋಸ್ಕರವಾಗಿ ಆ ಭಾವಗಳಿಗೆ ಸ್ವಲ್ಪ ರಾಹುವಿನ ಸಂಪರ್ಕ ಇರುವಂಥ ಕಾರಣಕ್ಕಾಗಿ ಬಾಕಿ ಎಲ್ಲದೂ ಇರುತ್ತೆ, ಯಾವುದಕ್ಕೂ ಕೊರತೆ ಹೇಳುವಂಥದ್ದಿಲ್ಲ. ಆ ಉಳಿಕೆ ಹೇಳುವಂಥದ್ದು ಅಗತ್ಯತೆಯನ್ನು ಮಾಡಿ, ಗೊತ್ತಿಲ್ಲದೆ ನಿಮ್ಮ ಹೆಸರಿನಲ್ಲಿ ಹಣವನ್ನು ಯಾರೂ ಖರ್ಚನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಪಂಚಮದಲ್ಲಿ ಕುಜ ಇರುವಂಥ ಕಾರಣಕ್ಕಾಗಿ ಮನೋಭೀತಿ, ಮಹಾಕಾಳಿ ಆರಾಧನೆಯನ್ನು ಮಾಡಿಕೊಂಡು ಬಿಡಿ. ಪಾರ್ವತಿಯ ಸ್ವರೂಪವಂಥ ಮಹಾಕಾಳಿಯನ್ನು ಆರಾಧನೆ ಮಾಡಿದರೆ ಎಲ್ಲ ರೀತಿಯಾದಂಥ ಕಷ್ಟ ಕಾರ್ಪಣಗಳಿಂದ ತಾಯಿ ನಿವಾರಣೆಯನ್ನು ಮಾಡಿಕೊಡ್ತಾಳೆ ಅಂತ ಹೇಳ್ತಾ ಮಿಥುನ ರಾಶಿ. ಹನ್ನೆರಡರಲ್ಲಿ ಚಂದ್ರ, ವ್ಯಯಭಾವದಲ್ಲಿ ಧನವ್ಯಯ ಆಗುವಂಥದ್ದುಂಟು, ಮನೋಚಿಂತೆ ಆಗುವಂಥದ್ದು. ಹಣ ಖರ್ಚಾಯಿತು, ತಲೆ ಬಿಸಿಯನ್ನು ಮಾಡ್ಕೊಳ್ಳುವಂಥದ್ದೇ ನಮಗೆ ಅಲ್ವಾ. ಇರುವಂಥ ಹಣ ಯಾವುದಕ್ಕೂ ಹೋಯ್ತು ನಮಗಷ್ಟೇ ನಾವು ಕೊರಗತಕ್ಕಂಥ ಸಾಧ್ಯತೆ ಇವತ್ತಿದೆ. ಜನ್ಮದಲ್ಲಿ ಗುರು, ಉದರ ಭಯದೆ, ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಜೀರ್ಣಶಕ್ತಿಯ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗಿದೆ. 4ರಲ್ಲಿ ಕುಜ ಇರುವಂಥ ಕಾರಣಕ್ಕಾಗಿ ಕೇಂದ್ರ ಸ್ಥಾನದಲ್ಲಿ ಮನೋಕ್ಲೇಶ. 8ರಲ್ಲಿ ಮಾಂದಿ, ರೋಗ ಭಯ ಆಳ್ತಕ್ಕಂಥದ್ದು. 8ನೇ ಸ್ಥಾನ ಆಯುಷ್ಯ ಸ್ಥಾನ, ರೋಗ ಸ್ಥಾನ, ರಂಧ್ರ ಸ್ಥಾನ ಆಳುವಂಥದ್ದೆಲ್ಲ ಎಳೆದಿವೆ. ಅದಕ್ಕೋಸ್ಕರವಾಗಿ 8ರಲ್ಲಿ ಮಾಂದಿದ್ದಂಥ ಕಾರಣಕ್ಕಾಗಿ ರೋಗ ಪೀಡೆ, ಜಾಗ್ರತೆ. ಲಕ್ಷ್ಮೀ ನರಸಿಂಹನ ಆರಾಧನೆ ಶುಭ ಮಾಡಲಿಕ್ಕೆ ಮಹಾಲಕ್ಷ್ಮಿಯು, ದುಷ್ಟತೆಯನ್ನು ನಿವಾರಣೆ ಮಾಡಲಿಕ್ಕೆ ನರಸಿಂಹದೇವರು ಶ್ರೀಮನ್ನಾರಾಯಣ ಸ್ವರೂಪವಾಗಿರುವಂಥ ಅವತಾರ ಪುರುಷವಂಥ ಒಂದು ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡಿಕೊಂಡು ಬಿಡಿ, ಶುಭವಾಗಲಿ. ಮುಂದಿನ ರಾಶಿ ಚಂದ್ರನ ರಾಶಿ ಅಂತ ಕರ್ಕಾಟಕ ರಾಶಿ. ಜನ್ಮದಲ್ಲಿ ಬುಧ, ಕರ್ಕಾಟಕ ರಾಶಿಯವರಿಗೆ ವ್ಯಯಾಧಿಪತಿಯು ತೃತೀಯಾಧಿಪತಿಯು ಬುಧ ಹೇಳುವಂಥವನು. 12ನೇ ಮನೆಯ ಅಧಿಪತಿಯ ಮಿಥುನ ರಾಶಿ ಅಧಿಪತಿನೂ ಅವನೇ, ಕನ್ಯಾ ರಾಶಿ ಅಧಿಪತಿನೂ ಬುಧನೇ ಇರುವಂಥದ್ದು. ಜನ್ಮದಲ್ಲಿ ಸ್ವಲ್ಪ ರೀತಿಯಾಗಿ ವಿತ್ತನಾಶ ಅಂತ ಹೇಳಿದ್ದಾರೆ, ಬುದ್ಧಿನಾಶ ಅನ್ನುವಂಥದ್ದು ಹೇಳಿದ್ದಾರೆ. ಯಾಕೆಂತಂದರೆ ಪ್ರಮುಖವಾಗಿ ಏನು ಕೇಳಿದ್ರೆ ಬುಧ ಬುದ್ಧಿಕಾರಕ, ವಿದ್ಯಾಕಾರಕ. ಪ್ರಮುಖವಾಗಿ ಅತ್ಯಂತವಾದಂಥ ಚಾಣಾಕ್ಷತ ಬುದ್ಧಿ ಹೇಳುವಂಥದ್ದು, ಸ್ವಭಾವ ತತ್ವ ರಾಶಿಯೂ ಹೌದು. ಎರಡೂ ರೀತಿಯಾಗಿರುವಂಥದ್ದು. ಬುಧ ಅಂತ ಹೇಳಿದ್ರೆ ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು. ಆ ರೀತಿಯಾಗಿ ಒಳ್ಳೆಯ ಗ್ರಹಗಳ ಜೊತೆಯಲ್ಲಿ ಒಳ್ಳೆಯ ಗ್ರಹವೇ, ದುಷ್ಟ ಗ್ರಹಗಳ ಜೊತೆಯಲ್ಲಿ ದುಷ್ಟ ಫಲವನ್ನೇ ಕೊಡುವಂಥದ್ದುಂಟು ಅಂತ ಜ್ಯೋತಿಷ್ಯಕರ್ತರು. ಅದಕ್ಕೋಸ್ಕರವಾಗಿ ವಿತ್ತನಾಶ ಆಗುವಂಥದ್ದು, ಬುದ್ಧಿಯಾನೇ ಆಗುವಂಥದ್ದು ಇರುತ್ತೆ. ದ್ವಿತೀಯದಲ್ಲಿರುವ ಕೇತುಗಳು ವಿತ್ತನಾಶ, ಇದರಿಂದಾಗಿಯೂ ಹಣ ಆಳುವಂಥದ್ದು.
ನಾಶವಾದಂಥ ಜೊತೆಯಲ್ಲಿ ಕಲಹ ಕೇತು ಇರುವಂಥ ಕಾರಣಕ್ಕಾಗಿ ಜಗಳಗಳು ಬರುವಂಥ ವ್ರತ ಮಾತಿನಿಂದ ಬಂತು ಜಗಳ ಆಳುವಂಥದ್ದು. 7ರಲ್ಲಿ ಮಾಂದಿ, ಸಪ್ತಮದಲ್ಲಿ ನೋಡಿ ಮಾಂದಿ ಇದ್ದರೆ ಸಂಸಾರ ಭೀತಿ, ರಾಜಭಯ, ಮಾತಿನಿಂದ ಬಂತು ಯಾವುದೋ ಒಂದು ವ್ಯವಹಾರದಲ್ಲಾಗಿರುವಂಥ ಕಷ್ಟವನ್ನು ಅಥವಾ ನೋವನ್ನು ಮನೆಗೆ ಬಂದು ನೀವು ಇನ್ನೊಬ್ಬರ ಮನೆಯಲ್ಲಿ ಸಂಸಾರದ ಮೇಲೆ ಹಾಕಿದಿರಿ ಅಂತ ಆದರೆ ಮನೆಯಲ್ಲೂ ಗಲಾಟೆ ಹೊರಗೂ ಗಲಾಟೆ, ಎರಡೂ ರೀತಿಯ ಸಂಸಾರ ಭೀತಿ ಇರುವಂಥದ್ದುಂಟು. ರಾಜಭಯ, ಮೇಲಾಧಿಕಾರಿಗಳಿಂದ ಕಿರುಕುಳ ಅನ್ನುವಂಥದ್ದು. 11ರಲ್ಲಿ ಚಂದ್ರ ಇದ್ದರೂ ಅಲ್ಪತೃಪ್ತಿ, ಏಕಾದಶ ಸ್ಥಾನದಲ್ಲಿ ಲಾಭಸ್ಥಾನದಲ್ಲಿ ಚಂದ್ರ ಇದ್ದರೂ ಅರ್ಧ ಗಂಟೆ ಖುಷಿ ಪಡುವಂಥ ಸಂದರ್ಭ ಅಂತ ಹೇಳಬಹುದು. ನಿಮಗೂ ವಿಷ್ಣುವಿನ ಆರಾಧನೆಯನ್ನು ಪಾಲನಾಕೃತನಾಗಿರುವಂಥ ವಿಷ್ಣು ಯಾವತ್ತೂ ಸಮಾಧಾನವಾಗಿ ನಿಧಾನವಾಗಿ ಆಲೋಚನೆಯನ್ನು ಮಾಡಿ ನಡೆಯತಕ್ಕಂಥ ಒಂದು ದೇವರ ಆದಂಥ ಕಾರಣಕ್ಕಾಗಿ ಯಾವುದಕ್ಕೂ ದುಡುಕಿ ಮಾಡಿರತಕ್ಕಂಥದ್ದು ಶ್ರೀಕೃಷ್ಣನ ಯಾವುದೇ ಒಂದು ಅದು ಭಗವದ್ಗೀತೆ ಎನ್ನುವುದರ ಮಹಾಭಾರತದಲ್ಲಿ ಸಹಿತವಾಗಿ ಕೃಷ್ಣನ ಚಾಣಾಕ್ಷತೆ ಕತೆ ಅಲ್ವಾ, ಒಂದು ಚಾಕಚಕ್ಯತೆ, ಯಾರನ್ನು ಯಾವ ರೀತಿಯಾಗಿ ಧರ್ಮೋ ರಕ್ಷತಿ ರಕ್ಷಿತ ಹೇಳುವಂಥದ್ದು, ಅಧರ್ಮವನ್ನು ನಿವಾರಣೆ ಮಾಡಲಿಕ್ಕೆ ಎಲ್ಲರನ್ನ ಕುರುಕ್ಷೇತ್ರದಲ್ಲಿ ಒಟ್ಟಾಕಿ ಸಂಬಂಧಿಕರಾಗಿರಲಿ ಯಾರೇ ಇದ್ದರೂ ಸಹಿತವಾಗಿ ಅವರನ್ನೆಲ್ಲ ಅವರ ಮಧ್ಯದಲ್ಲಿರುವಂಥದ್ದಕ್ಕೆ ಧರ್ಮಕ್ಕೆ ಧರ್ಮ, ಅಧರ್ಮಕ್ಕೆ ಅಧರ್ಮ, ಹಾಲಿಗೆ ಹಂಸ ಕ್ಷೀರ ನ್ಯಾಯ ಅನ್ನುವಂಥದ್ದು ಮಾಡಿಕೊಟ್ಟಂಥವ್ನು ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೋಸ್ಕರ 20 ನಿಮಿಷ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಶುಭವಾಗಲಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ಆ ರವಿಯ ರಾಶಿಯಾದಂಥ ಸಿಂಹರಾಶಿ. ಸಿಂಹರಾಶಿಯವರಿಗೆ ನೋಡಿ ಜನ್ಮದಲ್ಲೇ ರವಿ ಕೇತುಗಳಿದ್ದಾರೆ. ಜನ್ಮರಾಶಿಯಲ್ಲಿ ರವಿ ಇದ್ದಾನೆ, ಆದರೆ ಏನಂತೆ ಜೊತೆಯಲ್ಲಿರುವಂಥವನು ಕೇತು, ಸಪ್ತಮ ಕುಂಭದಿಂದ ರಾಹು ದೃಷ್ಟಿ, ಎರಡೂ ಛಾಯಾಗ್ರಹಗಳ ದೃಷ್ಟಿ ರವಿಯ ಮೇಲಿದೆ, ಸಿಂಹರಾಶಿಯವರ ಮೇಲಿದೆ. ಅದಕ್ಕೋಸ್ಕರವಾಗಿ ಆಯಾಸ ಉಷ್ಣ ಭಯ ಹೇಳ್ತಕ್ಕಂಥದ್ದಿರುತ್ತೆ. ಸಿಂಹರಾಶಿಯವರು ಯಾವತ್ತೂ ಹಾಗೆ, ಸಿಂಹ ಅಂತಂದರೆ ಕಾಡಿಗೆ ರಾಜ, ತಾನೊಬ್ಬನೇ ಹೇಳುವಂಥದ್ದು ಸಿಂಹರಾಶಿಯವರು ಇರತಕ್ಕಂಥದ್ದು. ತಾನು ಹೇಳಿದ್ದೆ ಶತಸಿದ್ಧ ಹೇಳುವಂಥದ್ದು ಇರುತ್ತೆ. ಅದು ಯಾವತ್ತೂ ಬೇಕು, ಆದರೆ ಅತಿಯಾಗಬಾರದು. ಅತಿಯಾದರೆ ಅಹಂಕಾರ ಹೇಳುವಂಥದ್ದಾಗತ್ತೆ, ಇಗ್ಗು ಹೇಳುವಂಥದ್ದಾಗತ್ತೆ ಅಲ್ವಾ. ಅದಕ್ಕೋಸ್ಕರವಾಗಿ ಅವರ ದೇಹ ಪ್ರಕೃತಿಯು ಉಷ್ಣವೇ ಯಾವತ್ತೂ ಸಹಿತ. ಸಿಂಹರಾಶಿಯವರು ಮಾತು ಕಠಿಣ, ಆದರೆ ಆಲೋಚನೆಗಳು ಯಾವುದನ್ನು ಎಣಿಸಿದ್ದನ್ನು ಮಾಡುವಂಥ ಒಂದು ಶಕ್ತಿ ಆ ಒಂದು ಸಿಂಹರಾಶಿಯವರಿಗಿರುತ್ತೆ. ಜನ್ಮದಲ್ಲಿ ರವಿಕೇತು ಆಯಾಸ ಹೇಳುವಂಥದ್ದು, ರೋಗ ಭಯ ಹೇಳುವಂಥದ್ದು ಇರುತ್ತೆ. ಸಪ್ತಮದಲ್ಲಿ ರಾಹು ರಾಜಭಯ ಹೇಳುವಂಥ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಜಾಗ್ರತೆ. 8ರಲ್ಲಿ ಶನಿ ಅಷ್ಟಮಸ್ತೆ ಯದಾ ಕೇಟೋ ವಾತ ರೋಗಾದಿ ಪೀಡಿತ ಅಂತ ಹೇಳಿದರೆ ಕೈಕಾಲು ಗಂಟಿನ ಸಮಸ್ಯೆಗಳು, ವಾತರೋಗ ಸಂಬಂಧಪಟ್ಟ ತೊಂದರೆಗಳು ಇವೆಲ್ಲ ಬರುವಂಥದ್ದು ಆ ಒಂದು ಸಿಂಹರಾಶಿಯಲ್ಲಿರುವಂಥ ಸಾಧ್ಯತೆ ಉಂಟು. 10ರಲ್ಲಿ ಚಂದ್ರ ದಶಮಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ನಾನು ಇಷ್ಟಸಿದ್ಧಿ ಹೇಳುವಂಥದ್ದು ಹೇಳಿದ್ದಾರೆ. ಇಷ್ಟಸಿದ್ಧಿ ಅಂತಂದರೆ ಯಾವುದು, ನಾವು ಏನೋ ಇಷ್ಟಪಟ್ಟಿರ್ತೇವೆ ಅಲ್ವಾ, ಏನೋ ಒಂದು ತಿನ್ನಬೇಕು ಹೇಳುವಂಥದ್ದು, ಅದು ಸಿಕ್ಕಿದರೂ ಅಲ್ಪತೃಪ್ತಿ, ಇಷ್ಟ ಸಿದ್ಧಿ ಆಯಿತು ಹೇಳುವಂಥದ್ದು ಅಲ್ವಾ. ಇದ್ದರೂ ಮಾತಿನಲ್ಲಿ ಜಾಗ್ರತೆ ಬೇಕು. ಗಣಪತಿ ಆರಾಧನೆಯನ್ನು ಮಾಡಿ ಇವತ್ತು. ಸಿದ್ಧಿಗೂ ಬುದ್ಧಿಗೂ ಕರ್ತ ಯಾರು? ವಿಘ್ನ ನಿವಾರಕ. ಅದಕ್ಕೋಸ್ಕರವಾಗಿ ಆ ಒಂದು ಗಣಪತಿ ಆರಾಧನೆ ಸಿಂಹರಾಶಿಯವರು ಮಾಡಿ ಶುಭವಾಗಲಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ಬುಧನ ರಾಶಿಯಾಧಿಪತ್ಯದ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 9ರಲ್ಲಿ ಚಂದ್ರ, ರೋಗಪ್ರಾಪ್ತಿ, ಜನ್ಮದಲ್ಲಿ ಕುಜ, ಧೈರ್ಯ ನಷ್ಟ, ಅತಿಯಾದಂಥ ಧೈರ್ಯ ಇದ್ದರೂ ತೊಂದರೆನೇ, ಹುಂಬತನ ಅಂತ ಹೇಳ್ತೇವೆ ಯಾವತ್ತು ಅಲ್ವಾ. ಯಾವತ್ತೂ ಸಹಿತವಾಗಿ ಯಾರೇ ಬಂದರೂ ನೋಡ್ತೇನೆ ಹೇಳ್ತಕ್ಕಂಥ ಅಹಂಕಾರವನ್ನು ಪಡ್ತೀರಿ. ಬಂದ ನಂತರದಲ್ಲಿ ಪಲಾಯನ ಮಾರ್ಗ, ಆ ರೀತಿ ಬರುವಂಥ ಸಾಧ್ಯತೆಗಳಿರುತ್ತೆ. ದ್ವಿತೀಯ ಸ್ಥಾನದಲ್ಲಿ ನೋಡಿ ಧೈರ್ಯ ನಷ್ಟ ಹೇಳುವಂಥದ್ದುಂಟು. ಸಪ್ತಮದಲ್ಲಿ 7ರಲ್ಲಿ ಶನಿ ಮಹಾತ್ಮನ ದೃಷ್ಟಿ ಹೇಳುವಂಥದ್ದಿದೆ. ಮೀನರಾಶಿಯಿಂದಾಗಿ ಕಳತ್ರ, ಕಲಹ, ಮನೆಯಲ್ಲಿ ಸಂಸಾರಗಳಲ್ಲಿ ಜಗಳಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಮಾಂದಿ, ಬುದ್ಧಿನಾಶ, ಯಾವತ್ತೂ ನಮ್ಮ ಬುದ್ಧಿಗೆ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥ ಒಂದು ತಾಳ್ಮೆಯನ್ನು ಮಾಡುವಂಥದ್ದು. ತಣ್ಣೀರನ್ನಾರು ತಣಿಸಿ ಕುಡಿಯುವಂಥ ಕನ್ನಡದ ಗಾದೆ ಇದೆ. ಅದಕ್ಕೋಸ್ಕರವಾಗಿ ನಿಧಾನವಾಗಿ ಆಲೋಚನೆ ಸಾರಾಸಾರ ವಿಚಾರಗಳನ್ನು ಮಾಡಿ ಮುಂದಿರುವಂಥದ್ದನ್ನು ಇವತ್ತಿನ ದಿವಸ ಕನ್ಯಾ ರಾಶಿಯನ್ನು ಮಾಡಿಕೊಂಡು ಬಿಡಿ. ಬುದ್ಧಿನಾಶ ಸುಬ್ರಹ್ಮಣ್ಯನ ಆರಾಧನೆ ಹೇಳುವಂಥದ್ದು ಪ್ರಮುಖವಾಗಿ ನಿಮಗೆ ಬೇಕು. ಶುಭವಾಗಲಿ. ಮುಂದಿನ ರಾಶಿ ಶುಕ್ರನ ರಾಶಿಯಾಧಿಪತ್ಯದ ತುಲಾರಾಶಿ. ತುಲಾರಾಶಿಗೆ ಚತುರ್ಥದಲ್ಲಿ ಮಾಂದಿ, ಚತುರ್ಥ ಸ್ಥಾನ ವಿದ್ಯಾಕ್ಷೇತ್ರ ವಾನಂಚ ಬಂಧೂನಾಂ ಸೌಖ್ಯಮೇವ ಚ ಮಾತಾ ಚ ಪಶುವೃದ್ಧಿಶ್ಚ ವೇಶ್ಮೆ ಚೈವ ಚತುರ್ಥತಃ ಅಂತ ಹೇಳಿದ್ವಿ. ಅದೆಲ್ಲ ಭಾವಗಳಿಗೂ ಸ್ವಲ್ಪ ರೀತಿಯ ವಿದ್ಯಾನಷ್ಟ, ಏನು ವಿದ್ಯಾರ್ಥಿ ಜೀವನದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಸ್ವಲ್ಪ ಆಲಸ್ಯಗಳು ಬರುವಂಥದ್ದಿರುತ್ತೆ, ಉದಾಸೀನತೆ ಹೇಳುವಂಥದ್ದಿರುತ್ತೆ. ಅದರಿಂದಾಗಿ ಮಾರ್ಕ್ಸ್ ಬರುವಂಥದ್ದೆಲ್ಲ ತೊಂದರೆಗಳಿದೆ. ಪಂಚಮದಲ್ಲಿ ರಾಹು ಇದ್ದಾನೆ, ಬುದ್ಧಿನಾಶವನ್ನು ಮಾಡ್ತಾನೆ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪು ಹೇಳುವಂಥದ್ದನ್ನು, ಉದಾಸೀನವನ್ನು ಬುದ್ಧಿಗೆ ಗ್ರಹಣವನ್ನು ಕೊಡುವಂಥ ಸಾಧ್ಯ. ಅಷ್ಟಮದಲ್ಲಿ ಚಂದ್ರ ನೋಡಿ 8ನೇ ಭಾವದಲ್ಲಿ ಅನಿಷ್ಟ, ಶೀತ, ನೀರಿನ
ಬರುವಂಥದ್ದು, ಹೊರಗಿನ ನೀರಿನಿಂದಾಗಿ ಬರುವಂಥ ತೊಂದರೆಗಳು, ಶೀತ ಜ್ವರ ಕಫ ಈ ರೀತಿಯಾದಂಥ ತೊಂದರೆಗಳು ಬರುವಂಥದ್ದು ಇರುತ್ತೆ. 12ರಲ್ಲಿ ಕುಜ, ಅದರಿಂದಾಗಿ ವೈದ್ಯರಿಗೆ ಧನನಾಶ, ವೈದ್ಯರಿಗೆ ಹಣ ಕೊಟ್ಟು ಆರೋಗ್ಯ ಹಣ ಆದರೆ ಏನು ಮಾಡುವಂಥ ಅನಿವಾರ್ಯತೆ ಅಲ್ವಾ, ಅದಕ್ಕೋಸ್ಕರ ಧನನಾಶ ಅಂತ ಉಂಟು. 9ರಲ್ಲಿ ಗುರು ಶುಕ್ರ ಇರುವಂಥ ಕಾರಣಕ್ಕಾಗಿ ದೇವತಾನುಗ್ರಹತೆ ಉಂಟು. ಭಾಗ್ಯದಿಂದ ಪಂಚಮ ದೃಷ್ಟಿಯಿಂದ ತುಲಾರಾಶಿಯನ್ನು ಗುರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ತುಲಾರಾಶಿಯನ್ನು ಮಿಥುನದಿಂದ ಗುರು ದೃಷ್ಟಿಸ್ತಾ ಇರುವಂಥ ಕಾರಣಕ್ಕಾಗಿ ಅವರಿಗೆ ಭಾಗ್ಯಸ್ಥಾನ 9ನೇ ಸ್ಥಾನ ಆಯ್ತಲ್ಲ ಮಿಥುನ ರಾಶಿ ಇರುವಂಥದ್ದು, ಪೂರ್ವ ಪುಣ್ಯ ಪ್ರಾಪ್ತಿ ಇರುವಂಥದ್ದು ಉಂಟು. ಚಿಂತನೆ ಮಾಡುವಂಥದ್ದು ಬೇಡ. ಆದರೂ ಭದ್ರಕಾಳಿಯ ಆರಾಧನೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಲ್ಲಿ ಹೊಂದಿರತಕ್ಕಂಥ ಮಹಾಕಾಳಿಯ ಸ್ವರೂಪ ಅಂತ ಪಾರ್ವತಿ ದೇವಿಯನ್ನು ಇವತ್ತಿನ ದಿವಸ ಆರಾಧನೆಯನ್ನು ಮಾಡಿಕೊಂಡು ಬಿಡಿ. ತುಲಾರಾಶಿಯವರಿಗೆ ಶುಭವಾಗಲಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಶ್ಚಿಕ ರಾಶಿ. ವೃಶ್ಚಿಕದವರಿಗೆ ಸಮಸಪ್ತಕದಲ್ಲಿ ಚಂದ್ರನ ಸಂಚಾರ, ಮನೋಸುಖ ಅಂತ ಉಂಟು. ಇದ್ದರೂ ಪಂಚಮದಲ್ಲಿ ಶನಿ ಇದ್ದಾನೋ, ಪಂಚಮಸ್ತೆ ಶನಿಶ್ಚವಾನನಾಂ ಕಷ್ಟಪ್ರದಾಯಕ ಅಂತ ಹೇಳಿದರೆ, ಪಂಚಮ ಶನಿ ಹಂಚಿನ ನೀರನ್ನಾರು ಕುಡಿಸಿ ಆನು, ಕನ್ನಡದ ಗಾದೆ ಇದು. ಸಂಸ್ಕೃತದಲ್ಲಿ ಪಂಚಮಸ್ತೆ ಶನಿಶ್ಚವ ನೃಣಾಂ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ. ಕಷ್ಟ ಹೇಳ್ತಕ್ಕಂಥ ಯಾವ ರೀತಿ ಬರುತ್ತೆ ಹೇಳುವಂಥದ್ದು ಗೊತ್ತಿಲ್ಲ. ಶನಿ ಮಹಾತ್ಮರ ಪರೀಕ್ಷೆ ಯಾರಿಗೂ ಎಣಿಸಲು ಅಸಾಧ್ಯಗಳು ಅಲ್ವಾ. ಅದಕ್ಕೆ ನಾವು ಶನಿ ಕಥೆಯಲ್ಲೇ ನೋಡಿದಾಗ ಗೊತ್ತಾಗತ್ತೆ. ಸತ್ಯ ಹರಿಶ್ಚಂದ್ರರಾಗಿರಲಿ, ಶ್ರೀಕೃಷ್ಣ ಪರಮಾತ್ಮರಿಗಾಗಿರಲಿ, ರಾಮನಿಗಾಗಿರಲಿ ಅಲ್ವಾ. ಅದರ ಜೊತೆಯಲ್ಲಿ ವಿಕ್ರಮಾದಿತ್ಯ, ಒಂದು ಉಜ್ಜಯಿನಿಯ ಅರಸನಾಗಿರ್ತಕ್ಕಂಥ ಏಕಚಕ್ರಾಧಿಪತ್ಯದ ವಿಕ್ರಮಾದಿತ್ಯನಿಗೆ ಕನ್ಯಾರಾಶಿಗೆ ಬಂದು ಥರದ ಕಷ್ಟವನ್ನು ಕೊಟ್ಟು ಎಷ್ಟು ದುಃಖಕ್ಕೆ ಈಡು ಮಾಡಿದ್ದಾರೆ ಶನಿ ಮಹಾತ್ಮ ಇರತಕ್ಕಂಥ ಕಥೆಯಲ್ಲಿ ಬರುತ್ತೆ ಅಲ್ವಾ. ಅದಕ್ಕೋಸ್ಕರವಾಗಿ ಶನಿ ಮಹಾತ್ಮರ ಪಂಚಮದಲ್ಲಿದ್ದಾಗ ಸ್ವಲ್ಪ ಜಾಗ್ರತೆ, ಪೂರ್ವ ಪುಣ್ಯ ಸ್ಥಾನದಲ್ಲಿರುವಂಥದ್ದು ಆ ಒಂದು ವೃಶ್ಚಿಕ ರಾಶಿಯವರಿಗೆ. ಮತ್ತು ಗುರುವಿನ ಬಲ ಇಲ್ಲ. ಗುರು ಅಷ್ಟಮ ಸ್ಥಾನದಲ್ಲಿ ಗುರು ಶುಕ್ರದ ಸಂಚಾರ ಇರತಕ್ಕಂಥದ್ದು ಉಂಟು. ರೋಗ ಪ್ರಾಪ್ತಿಯಾಗುವಂಥದ್ದು, ಯಾವುದೋ ರೀತಿಯಾಗಿ ಉದರ ಸಂಬಂಧಪಟ್ಟಿರುವಂಥ, ಹೃದಯ ಸಂಬಂಧಪಟ್ಟಿರುವಂಥ ತೊಂದರೆಗಳಿಗೆ ವೃಶ್ಚಿಕ ರಾಶಿ ಸ್ವಲ್ಪ ಜಾಗೃತಿಯನ್ನು ಮಾಡುವಂಥ ಅವಶ್ಯಕತೆ ಇರುವಂಥದ್ದು. 11ರಲ್ಲಿ ಕುಜ ಇರುವಂಥ ಕಾರಣಕ್ಕಾಗಿ ಕಾರ್ಯಜಯ ಮಾಡುವಂಥ ಬಿಸ್ನೆಸ್ಸು, ಭೂ ವ್ಯವಹಾರಗಳು, ತಾಮ್ರ ವ್ಯವಹಾರಗಳು ಈ ರೀತಿಯಾದಂಥ ಇದರಿಂದಾಗಿ ಲಾಭ ಬರಬಹುದು. ಯಾವ ಲಾಭ ಬರಲಿ, ಎಷ್ಟೇ ಹಣ ಬಂದರೂ ಫಸ್ಟು ಮನಸ್ಸಿಗೆ ಶಾರೀರಿಕವಾಗಿ ಮನುಷ್ಯನಿಗೆ ಸುಖ ಆಳ್ತಕ್ಕಂಥದ್ದು ಅದೆರಡು. ಮನಸ್ಸಿಗೆ ನೆಮ್ಮದಿ, ಶಾರೀರಿಕ ಸೌಖ್ಯತೆ, ಅದು ವೃಶ್ಚಿಕ ರಾಶಿಯವರಿಗೆ ಬೇಕು. ಆಗ ಈಶ್ವರ ಆರಾಧನೆಯನ್ನು ಮಾಡಿ ಪ್ರತಿದಿನವೂ ಈಶ್ವರನ ಒಂದು ಓಂ ನಮಃ ಶಿವಾಯ ಶಿವಪಂಚಾಕ್ಷರ ಜಪವನ್ನು ಸ್ವಂತ ಮಾಡಿಕೊಳ್ಳುವಂಥದ್ದು. ವಾರಕ್ಕೆ ಒಂದು ದಿವಸ ಅಥವಾ ತಿಂಗಳಿಗೆ ಒಂದು ದಿವಸ ರುದ್ರಾಭಿಷೇಕವನ್ನು ಈಶ್ವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ನಿಮ್ಕ ನೋಡಿ ದೀಪಕ್ಕೆ ತಿಲಾ ಪಾಪಾರ ಅಂತೇಳಿದ್ದಾರೆ. ಅದನ್ನು ಮಾಡುವಂಥದ್ದನ್ನು ವೃಶ್ಚಿಕ ರಾಶಿಯವರು ಮಾಡಿ ಶುಭವಾಗಲಿ. ಮುಂದಿನ ರಾಶಿ ಬೃಹಸ್ಪತಿ ರಾಶಿಯಾದಂಥ ಧನುರಾಶಿ. ಧನುರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಮಾಂದಿ. ದ್ವಿತೀಯ ಸ್ಥಾನ ಅಂತಂದರೆ ವಿತ್ತಂ, ನೇತ್ರಂ, ವಾ ಕುಟುಂಬಂ, ಸತ್ವಂ, ಸೌಭಾಗ್ಯಮೇವಚ, ಸ್ಥಾನಂ, ಮನ್ನಂ ಇವೆಲ್ಲ ರೀತಿಯಾಗಿ ಬರುತ್ತೆ. ಅದೆಲ್ಲ ಭಾವಗಳಿಗೂ ಮಾಂದಿಯಲ್ಲಿರ್ತಾರೆ, ಆ ಭಾವವನ್ನು ಕೆಡಿಸ್ತಾರೆ. ಯಾಕೆಂದರೆ ಶನಿಯ ಮನೆಯೇ ಮಕರ, ಶನಿಯ ಮಗನೇ ಮಾಂದಿ. ಅದಕ್ಕೋಸ್ಕರ ಮಂದನ ಮಗ ಮಾಂದಿ ಅಂತ ಕಾರಣ, ತಂದೆಯ ಮನೆಯಲ್ಲಿ ಮಗ ಇದಕ್ಕೆ ಸ್ಥಿತವಾಗಿರುವಂಥ ಕಾರಣಕ್ಕಾಗಿ ಮಾತಿನಲ್ಲಿ ಜಾಗ್ರತೆ ಬೇಕು. ಮಾನಹಾನಿ, ನೀವು ಮಾತಾಡಿಕೊಂಡು ಸಮಾಜದಲ್ಲಿ ನಿಮಗೆ ಮಾನಹಾನಿಯಾಗುವಂಥ ಸಾಧ್ಯತೆಗಳಿದೆ. 4ರಲ್ಲಿ ಶನಿ ಮಹಾತ್ಮ, ಚತುರ್ಥ ಸ್ಥಾನದಲ್ಲಿ ಸುಖಹಾನಿ ಹೇಳುವಂಥದ್ದುಂಟು. 6ರಲ್ಲಿ ಚಂದ್ರ, ಶತ್ರುನಾಶ ಹೇಳುವಂಥದ್ದು ಹೇಳಿದ್ದಾರೆ. ಆದರೆ ಯಾವುದೇ ದೊಡ್ಡ ರೀತಿಯಾಗಿ ನಾವು ಶತ್ರುನಾಶ ಆಯಿತು ನೀವು ಬೀಗುವಂಥದ್ದು ಅವಶ್ಯಕತೆ ಇಲ್ಲ. ಯಾಕೆ ಈ ಕಡೆ ಬಾಕಿ ಗ್ರಹಗಳಿಂದಾಗಿ ಸ್ವಲ್ಪ ರೀತಿಯಾಗಿ ಸಪ್ತಮದಲ್ಲಿ ಶುಕ್ರ ಇದ್ದಾನೆ ನೋಡಿ. ಸ್ತ್ರೀ ಪೀಡೆ ಅಂತಂದರೆ ಯಾವುದೊಂದು ಅಮ್ಮ ಆಗಿರಲಿ, ಅಕ್ಕ ಆಗಿರಲಿ, ಹೆಂಡತಿ ಆಗಿರಲಿ ಅಥವಾ ಪರ ವ್ಯಕ್ತಿಗಳಾಗಿದ್ದರೂ ಸಹಿತ ಅವಾಗ ಅವರ ಜೊತೆಯಲ್ಲಿ ಏನೋ ಒಂದು ಮಾತನಾಡಲಿಕ್ಕೆ ಹೋಗಿ ನಿಮಗೆ ಜಗಳ ಮಾಡಿರ್ತಕ್ಕಂಥದ್ದು, ಅವರಿಂದ ತೊಂದರೆಗಳಾಗುವಂಥ ಸಾಧ್ಯತೆಯು ಧನುರಾಶಿಯವರಿಗೆ ಇದೆ. ಅಷ್ಟಮದಲ್ಲಿ ಬುಧ, ಪುತ್ರ ಲಾಭ ಆಳುವಂಥದ್ದು ಹೇಳಿದರೆ ಮಕ್ಕಳಿಂದಾಗಿ ಒಳ್ಳೆಯುವಂಥದ್ದು ಉಂಟು. ನಿಮಗೆ ಬೇಕಾಗಿರುವಂಥದ್ದು ಗುರುವಿನ ಅನುಗ್ರಹತೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತಿಯನ್ನು ಮಾಡೋಕ್ಕೋತಾ ಇವತ್ತಿನ ದಿವಸ ಸಾಧ್ಯ ಇದ್ದರೆ ಅಶ್ವತ್ಥ ಪ್ರದಕ್ಷಿಣೆಯನ್ನು 7 ಸಲ ಒಂದು ಅಶ್ವತ್ಥ ಗಿಡಕ್ಕೆ ಪ್ರದಕ್ಷಿಣೆಯನ್ನು ಮಾಡುವಂಥದ್ದನ್ನು ಪ್ರಾತಃ ಕಾಲದಲ್ಲಿ ಮಾಡುವಂಥದ್ದು ಧನುರಾಶಿಯವರು ಮಾಡಿ ಶುಭವಾಗಲಿ. ಮುಂದಿನ ರಾಶಿ ಶನಿ ಮಹಾತ್ಮನ ರಾಶಿಯಾದಂಥ ಮಕರ ರಾಶಿ. ಜನ್ಮದಲ್ಲಿ ಮಾಂದಿ. ಮಕರ ರಾಶಿಯವರಿಗೆ ತಂದೆಯ ಮನೆಯಲ್ಲೇ ಮಾಂದಿ ಇರುವಂಥದ್ದು. ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ಥೆ ಅಲ್ವಾ, ಪ್ರಶ್ನಾ ಮಾರ್ಗದಲ್ಲಿ ಹೇಳಿದ್ದಾರೆ. ಕ್ಷತ ಅಂಗ, ಶಾರೀರಿಕವಾಗಿ ನಾವು ತೊಂದರೆಯನ್ನು ಮಾಡುವಂಥದ್ದು. 2ನೇ ಮನೆಯಲ್ಲಿ ರಾಹು, ನಾಲಿಗೆಯಲ್ಲಿ ಜಾಗ್ರತೆ, ವೈರಿಗಳು ಪ್ರಾಪ್ತವಾಗುವಂಥದ್ದು. ಮಾತಿನಿಂದ ಜಗಳ ಮಾಡಿ ಏನೋ ಗೊತ್ತಿಲ್ಲದಂಥ ಪಕ್ಕದ ಮನೆಯವರೇ ನಿಮಗೆ ನಾಳೆ ದಿವಸ ದೊಡ್ಡ ವೈರಿಗಳಾಗುವಂಥ, ಹಿತಶತ್ರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಪಂಚಮದಲ್ಲಿ ಚಂದ್ರ, ಶೋಕ ಭೀತಿ, ಒಂದು ಮಾತಾಡಿಕೊಂಡು ಹೆಚ್ಚಾಯಿತು,
ಮತ್ತು ನೀವೇ ನಿಮ್ಮಷ್ಟೊತ್ತಿಗೆ ನಾ ಯಾಕೆ ಮಾತಾಡಿದೆ ಹೇಳುವಂಥ ನಿಮ್ಮ ಮನಸ್ಸಿನಲ್ಲಿ ಕೊರಗುವಂಥ ಸಾಧ್ಯತೆಗಳು, ಶೋಕಭೀತಿ ಹೇಳುವಂಥದ್ದು ಮಕರ ರಾಶಿಯವರಿಗಿದೆ. 6ರಲ್ಲಿ ಗುರು ಶುಕ್ರ ನೋಡಿ, ಶತ್ರುಪೀಡ ಹೇಳುವಂಥದ್ದನ್ನು ತಿಳಿಸಿದರೆ ಸಂತಾಪ, ವಿಪತ್ತು. 6ನೇ ಮನೆ ಹೇಳುವಂಥದ್ದು ರಿಪುಸ್ಥಾನ ಅಲ್ವಾ, ಶತ್ರುಸ್ಥಾನ. ಅದರೊಳಗೆ ಗುರು ಶುಕ್ರ ಇರುವಂಥದ್ದಕ್ಕೆ ವಿಪತ್ತುಗಳು ಬರುವಂಥದ್ದು, ಶತ್ರುಪೀಡ ಬರುವಂಥದ್ದುಂಟು. ಮಕರ ರಾಶಿಯವರಿಗೂ ಸರ್ವೇಶ್ವರ ಸ್ವರೂಪ ಅಂತ ಈಶ್ವರನ ಆರಾಧನೆಯನ್ನು, ಜಗದೀಶ್ವರನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿ ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭ ಅಂತಂದರೆ ನೋಡಿ, ನೋಡಲಿಕ್ಕೆ ನಮಗೆ ಹೊರಗಿಂದ ದೊಡ್ಡದಾಗಿ ಕಾಣುತ್ತೆ, ಒಳಗೆ ಕೈ ಹಾಕಿದರೆ ಪೊಳ್ಳು. ಅದರೊಳಗೆ ಇರುವಂಥದ್ದು ರಾಹು. ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಅದೇ ರೀತಿಯಾಗಿ ಸ್ವಲ್ಪ ರೀತಿಯಾಗಿ ವಿಷಭಯಗಳು. ಕುಂಭ ಅಂತಂದರೆ ನಮ್ಮ ಉದರ ಭಾಗವನ್ನು, ಹೊಟ್ಟೆಯ ಭಾಗವನ್ನು ತೋರಿಸುತ್ತೆ. ಅದರಲ್ಲಿ ಆಹಾರ ವಿಷಮಯ, ಫುಡ್ ಪಾಯ್ಸನ್. ತಿಂದಿರುವಂಥದ್ದು ಏನೋ ಬೇಕು ಅಂತ ಗಬಗಬ ತಿಂದುಬಿಡ್ತೇವೆ. ಅದನ್ನು ಜೀರ್ಣ ಮಾಡುವಂಥ ಶಕ್ತಿ, ಜಠರಾಗ್ನಿ ಹೇಳುವಂಥದ್ದು ವೈಶ್ವಾರಾಗ್ನಿಗೆ ಬಲ ಇಲ್ಲದೇ ಇದ್ದಾಗ ಅಜೀರ್ಣತೆಯಾಗಿ ಅನಾರೋಗ್ಯ ಬರುವಂಥದ್ದು ಕುಂಭರಾಶಿಯವರಿಗಿದೆ. ಜನ್ಮರಾವಿನಿಂದಾಗಿ ಕೆಟ್ಟ ಮಾತುಗಳು, ಮಾತಿನ ಜಾಗೃತಿಗಳು, ವಿಷಭೀತಿ. ನಡೆದಾಡುವಾಗ ನೋಡಿ ಚೇಳು ಗೀಳು. ಇವತ್ತಿನ ಮಳೆಗಾಲದಲ್ಲಿ ಸ್ವಲ್ಪ ರೀತಿಯಾಗಿ ನಮಗೆ ರಕ್ತ ಕೆಡ್ತಕ್ಕಂಥದ್ದು, ಇವೆಲ್ಲ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಉಂಟು. 2ರಲ್ಲಿ ಶನಿ ಇದ್ದಿದ್ದಕ್ಕೆ ಧನನಾಶ, ಬೇಡದ್ದಕ್ಕೆ ಹಣವನ್ನು ಖರ್ಚಾಗುವಂಥ ಸಾಧ್ಯತೆಗಳು. 4ರಲ್ಲಿ ಚಂದ್ರ, ಮನೋಭಯ, ಏನಾಯಿತೋ ಏನೋ ಅಂತ ಚಿಂತನೆ ಮಾಡುವಂಥ ಸಾಧ್ಯತೆ ಇವೆಲ್ಲವೂ ನಿಮಗಿದೆ. ಪಂಚಮದಲ್ಲಿ ಗುರು ಶುಕ್ರ ಇದ್ದಾರೆ. ಗುರುವಿನ ಒಂದು ದೃಷ್ಟಿ, 9ನೇ ದೃಷ್ಟಿ, ನವಮ ದೃಷ್ಟಿ ಹೇಳುವಂಥದ್ದು ಮಿಥುನದಿಂದ ಕುಂಭವನ್ನು 9ನೇ ನವಮ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾ ಇದ್ದಾಗೆ ಹರ ಮುನಿದರು ಗುರು ಕಾದಾನು, ಅದೊಂದು ಹೇಳ್ಬೋದು ಅಲ್ವಾ. ಪ್ರಮುಖವಾಗಿ ಬೇಕಾಗಿರುವಂಥದ್ದು ಪೂರ್ವ ಪುಣ್ಯ ಪ್ರಾಪ್ತಿ ಅಂತ ಹೇಳಿದೆ. ಪೂರ್ವ ಪುಣ್ಯ ಸ್ಥಾನ ಅಲ್ವಾ 9ನೇ ಭಾವ. ತಂದೆಯಿಂದಾಗಿ ಸಹಕಾರ ಸಿಗುವಂಥ ಸಾಧ್ಯತೆ ಉಂಟು. ನಾಗನ ಆರಾಧನೆ, ಗಣಪತಿ ಆರಾಧನೆ ಮಾಡಿ. ಸಪ್ತಮ ಕೇತು, ಜನ್ಮರಾಶಿಯಲ್ಲಿ ರಾಹು ಇರುವಂಥದ್ದಕ್ಕೆ ನಾಗ, ಕೇತುವಿನ ಅನುಗ್ರಹತೆ ಗಣಪತಿ. ನಾಗನ ಆರಾಧನೆಯನ್ನು, ಗಣಪತಿ ಆರಾಧನೆ ಕುಂಭರಾಶಿಯವರು ಮಾಡಿಕೊಂಡು ಬಿಡಿ, ಶುಭವಾಗಲಿ. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ. ಜನ್ಮಶನಿ, ಜನ್ಮರಾಶಿ ಸ್ಥಿತೋಸೌರಿ ಸುಖನಾಶಂ ಕರಿಷ್ಯತಿ. ಉಷ್ಣಭಯ, ಕೋಪ, ನಿಮ್ಮ ಮೇಲೆ ನಿಮಗೆ ಕೋಪ ಬರುವಂಥ ಸಾಧ್ಯತೆಗಳಿರುತ್ತೆ. ಏನೋ ಒಂದು ಸಮಸ್ಯೆಗಳನ್ನು, ಎಂದೋ ಆಗಿರುವಂಥ ವಿಚಾರವನ್ನು ಇವತ್ತಿನ ದಿವಸ ಬೆಳಗ್ಗೆ ಎದ್ದ ಕೂಡಲೇ ನೆನಪಿಟ್ಟುಕೊಂಡು ಮನೆಯವರ ಮೇಲೆಲ್ಲ ಹೂಹಾರುವಂಥದ್ದು, ಯಾರ್ಯಾರ್ದೋ ವಿಚಾರದಲ್ಲಿ ನಿಮ್ಮ ಮೇಲೆ ಟೆನ್ಷನ್ ಮಾಡುವಂಥದ್ದು, ರಕ್ತದೊತ್ತಡ, BP ಸಮಸ್ಯೆ ಇದ್ದವರಿಗೆ BP ಹೈ ಆಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಮೀನರಾಶಿಯವರಿಗುಂಟು. ಉಷ್ಣಭಯ, ಉದರ ರೋಗ, ಹೊಟ್ಟೆಯಲ್ಲಿ ಅಸಿಡಿಟಿ ಪ್ರಾಬ್ಲಮ್ಗಳು, ವಾತ ಪಿತ್ತ ಸಂಬಂಧಪಟ್ಟಿರುವಂಥ ತೊಂದರೆ. ಅಸಿಡಿಟಿ ಅಂತಂದರೆ ಪಿತ್ತವೇ ಆಯಿತಾ. ಚತುರ್ಥದಲ್ಲಿ ಗುರು ಶುಕ್ರ ಇರುವಂಥ ಕಾರಣಕ್ಕಾಗಿ ಬಂಧು ಕ್ಲೇಶ, ಮನೆಯಲ್ಲಿರುವಂಥ ಬಂಧುಗಳ ಜೊತೆಯಲ್ಲೇ ಏನೋ ಮಾತುಗಳನ್ನಾಡಿ ಬಂಧು ಕ್ಲೇಶಗಳು ಬರುವಂಥದ್ದಿರುತ್ತೆ. ದ್ವಿತೀಯದಲ್ಲಿ ಕುಜ ನೋಡಿ, ಸಂಸಾರದಲ್ಲಿ ಅಲ್ಲಿ ಸಪ್ತಮದಲ್ಲಿ ಕುಜ ಇರುವಂಥದ್ದು. 7ರಲ್ಲಿ ನೇರವಾದಂಥ ದೃಷ್ಟಿ ಇರುವಂಥದ್ದುಂಟು. ಸಂಸಾರ, ವಿವಾಹ, ಮದನಾಲೋಕ, ಭಾರ್ಯ ಭರ್ತೃ ಸಮಾಗಮ ಅಂತ ಹೇಳಿದರೆ ಆ ಭಾವಗಳಿಂದ ಸ್ವಲ್ಪ ರೀತಿಯಾಗಿ ಕಲಹಗಳು ಬರುವಂಥದ್ದಿದೆ. 12ರಲ್ಲಿ ರಾಹು, ನಿಮ್ಮ ಮಿತ್ರರೇ ನಿಮಗೆ ಶತ್ರುಗಳು. ಒಂದು ಹಿಂದಿಯಲ್ಲಿ ಒಂದು ಗಾದೆಯನ್ನು ಹೇಳ್ತೇವೆ, ದುಶ್ಮನಕ್ಕಿದ್ದರೆ ಬಾಜುಮೇ ಹೇಳಿ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ನಾವೆಲ್ಲವನ್ನು ಪರಿಪೂರ್ಣವಾಗಿ ನೋಡುವಂಥ ಬೆಳ್ಳಗಿರುವಂಥದ್ದೆಲ್ಲ ಹಾಲುಗಳಲ್ಲ. ಇವತ್ತಿನ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನು ಮೆಟ್ಟಿ ಬೆಳೆಯಬೇಕೊಳ್ಳುವಂಥದ್ದು ಸರ್ವಸಾಧ್ಯವಾಗ್ತಕ್ಕಂಥ ಒಂದು ವಿಚಾರ. ಅದಕ್ಕೋಸ್ಕರವಾಗಿ ಯಾರು ಹಿತವರು, ಯಾರು ಅಹಿತರು ಅನ್ನುವಂಥದ್ದನ್ನು ಸಾರ ವಿಚಾರ ಮಾಡಿ ನೋಡುವಂಥದ್ದು ಇವತ್ತಿನ ದಿವಸ ಮಾಡಿ. ಇವತ್ತು ಇದಕ್ಕೆಲ್ಲಕ್ಕೆ ಬೇಕಾಗಿರುವಂಥದ್ದು ಯಾರು ಕೇಳಿದ್ರೆ ಆಂಜನೇಯನ ಅನುಗ್ರಹ ಹೇಳುವಂಥದ್ದು. ಜಿತೇಂದ್ರಿಯನು ಅದೇ ರೀತಿಯಾಗಿ ಚಿರಂಜೀವಿಯೂ ಹೌದು. ಅಂಜನಾದ್ರಿ ಬೆಟ್ಟದಲ್ಲಿ ಇವತ್ತು ಸಹಿತವಾಗಿ ಆ ರಾಮನ ಸ್ಮರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಚಿರಂಜೀವಿ ಅಂತ ಹನುಮಂತನ, ಆಂಜನೇಯನ ಆರಾಧನೆಯನ್ನು ಮೀನರಾಶಿಯವರು ಮಾಡಿ ಶುಭವಾಗತ್ತೆ ಅಂತ ಹೇಳ್ತಾ, ವೀಕ್ಷಕರೇ ಇಷ್ಟೊತ್ತು ಮೇಷಾದಿ ಮೀನಪರ್ಯಂತ 12 ರಾಶಿಗಳ ಚಂದ್ರನ ಮತ್ತು ಅನ್ಯ ಗ್ರಹಗಳ ಸಂಚಾರದಿಂದಾಗಿ, ಗೋಚಾರದಿಂದಾಗಿ ಬರುವಂಥ ಶುಭ ಅಶುಭ ಫಲಗಳ ವಿಶ್ಲೇಷಣೆಯನ್ನು ಮಾಡಿಯಾಗಿದೆ. ಅಶುಭ ಇದ್ದವರಿಗೆ ಯಾವ ದೇವತಾ ಆರಾಧನೆಗಳಿಂದ ಇವತ್ತು ಶುಭವಾಗುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯರು, ಪಂಚಾಂಗಕರ್ತರು, ಗಣಿತಕರ್ತರು ಯಾವ ರೀತಿ ಹೇಳಿದ್ದಾರೆ ಅಂತ ತಿಳಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಎಲ್ಲರಿಗೂ ಸಹಿತವಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾಳೆ ಇದೇ ಸಂದರ್ಭಕ್ಕೆ ಪುನಃ ಭೇಟಿಯಾಗೋಣ. ಸಮಸ್ತ ಲೋಕ ಸುಖಿನೋ ಭವಂತು. ಶುಭಂ ಭೂಯಾತ್.